ಲಾಕ್ಡೌನ್ ಸಮಯದಲ್ಲಿ ಕೋಲ್ಕತ್ತಾದಿಂದ ಬಂದು ನಗರದಲ್ಲಿ ಸಿಲುಕಿ ಸಂಕಷ್ಟ ಅನುಭವಿಸುತ್ತಿದ್ದ ಮಿಶ್ರಾ ಹಾಗೂ ಅವರ ಪತ್ನಿಗೆ ಇದೀಗ ಟೀಮ್ ಬಿ ಹ್ಯೂಮನ್ ತಂಡವು ನೆರವಾಗಿದೆ. ಕೆಲಸ ನಿಮಿತ್ತ ಬಂದು ಇಲ್ಲಿ ಯಾವುದೇ ಕೆಲಸ ಸಿಗದೆ ಆಹಾರಕ್ಕೂ ಪರದಾಟ ನಡೆಸುತ್ತಿದ್ದ ಮಿಶ್ರಾ ಅವರಿಗೆ ಕೋಲ್ಕತ್ತಾಕ್ಕೆ ತೆರಳಲು ರೈಲು ಟಿಕೆಟ್ ಮತ್ತು ಪ್ರಯಾಣಕ್ಕೆ ಬೇಕಾದ ವೆಚ್ಚವನ್ನ ನೀಡಿ ಟೀಮ್ ಬಿ ಹ್ಯೂಮನ್ ಸಹಕರಿಸಿದೆ. ಮಿಶ್ರಾ ಅವರಿಗೆ ಕೋಲ್ಕತ್ತಾಕ್ಕೆ ಹೋಗಲು ಪ್ರಯಾಣಕ್ಕೆ ಹಣವೂ ಇಲ್ಲದೆ ಕಂಗಾಲಾಗಿದ್ದ ಸಂದರ್ಭದಲ್ಲಿ ಟೀಮ್ ಬಿ ಹ್ಯೂಮನ್ ತಂಡ ನೆರವು ನೀಡಿದ್ದು ದೊಡ್ಡ ಉಪಕಾರವಾಯಿತು ಎಂದು ಅವರು ಹೇಳಿದರು. मैं कन्हैया मिश्रा, मैं बंगाल का रहने वाला हूँ, कोलकाता से हूँ। अब मेरे को यहाँ बेंगलोर में आकर के लॉकडाउन में मैं फंस गया था। 24 तारीख को मैं लॉकडाउन में आ गया था। 24 तारीख को लॉकडाउन खत्म होने वाला था, तो इसलिए सोच के आया था। मैं फंस गया हूँ, तो यहाँ पे बी ह्यूमन NGO वाले आसिफ भाई ने मेरे को बहुत हेल्प किया। यहाँ पर बहुत प्रॉब्लम में मैं था, तो उस प्रॉब्लम के वक्त इन्होंने बहुत हेल्प किया मेरे को। इसके लिए बहुत बहुत धन्यवाद, बी ह्यूमन के लिए बहुत बहुत धन्यवाद, दिल से मैं धन्यवाद दे रहा हूँ। ಲಾಕ್ಡೌನ್ ನಾಗರಿಕರ ಬದುಕನ್ನ ಎಷ್ಟು ಕಾಡುತ್ತಿದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಈ ಸಂದರ್ಭದಲ್ಲಿ ಯುವಕರಾದ ಅಲ್ತಾಫ್ ಸಾದಿಕ್, ಮಿಶಾಬ್, ಶಬೀರ್, ಯಾನ್, ಅಹ್ನಾಫ್ ಡೀಲ್ ಯುವಕರ ತಂಡದ ಪ್ರಯತ್ನವನ್ನ ಪ್ರಶಂಸಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.